ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಠಾಣೆ ಪಶ್ಚಿಮದ ಹೀರಾನಂದಾನಿ ಮೆಡೋಸ್ನಲ್ಲಿರುವ ಕಾಶಿನಾಥ್ ಖಾಣೇಕರ್ ಸಭಾಗೃಹದಲ್ಲಿ ದಿವಂಗತ ಪ್ರೊಫೆಸರ್ ಸೀತಾರಾಮ್ ಆರ್ ಶೆಟ್ಟಿ ವೇದಿಕೆಯಲ್ಲಿ ನವೆಂಬರ್ 13ರಂದು ಠಾಣೆ ಬಂಟ್ಸ್ ಅಸೋಸಿಯೇಷನ್ ಸಾಂಸ್ಕೃತಿಕ ವಿಭಾಗದ ಆಶ್ರಯದಲ್ಲಿ ಜಾನಪದ ನೃತ್ಯ ಸ್ಪರ್ಧೆ, ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ, ಯಕ್ಷಗಾನ ಪ್ರದರ್ಶನ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮ, ಠಾಣೆ ಬಂಟ್ಸ್ ಕಲಾ ಸಂಭ್ರಮ 2018 ವಿಶೇಷ ಕಾರ್ಯಕ್ರಮ ಬಹುರಂಜನೀಯವಾಗಿ ಸಂಪನ್ನಗೊಂಡಿತು. ಜಾನಪದ ನೃತ್ಯ ಸ್ಪರ್ಧೆಯೂ ಜರುಗಿತು. ಈ ಸ್ಪರ್ಧೆಯಲ್ಲಿ ಬಂಟರ ಸಂಘ ಮುಂಬಯಿಯ ನವಿ ಮುಂಬೈ ಪ್ರಾದೇಶಿಕ ಸಮಿತಿ ಪ್ರಥಮ ಬಹುಮಾನ, ಬಂಟರ ಸಂಘದ ಮೀರಾ ಭಾಯಂದರ್ ಪ್ರಾದೇಶಿಕ ಸಮಿತಿ ದ್ವಿತೀಯ ಬಹುಮಾನ ಪಡೆದುಕೊಂಡರೆ, ತೃತೀಯ ಬಹುಮಾನ ಬಂಟರ ಸಂಘ ಮುಂಬಯಿಯ ಜೋಗೇಶ್ವರಿ ದಹಿಸರ್ ಪ್ರಾದೇಶಿಕ ಸಮಿತಿ ತನ್ನದಾಗಿಸಿಕೊಂಡಿತು. ನೃತ್ಯ ಸ್ಪರ್ಧೆಯ ಬಳಿಕ ಠಾಣೆ ಬಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕುಶಲ್ ಸಿ ಭಂಡಾರಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರ ಹಸ್ತದಿಂದ ವಿಜೇತ ತಂಡಗಳಿಗೆ ಪಾರಿತೋಷಕ ಮತ್ತು ಮಾನ್ಯತಾ ಪತ್ರವನ್ನು ನೀಡಿ ಗೌರವಿಸಲಾಯಿತು. ಠಾಣೆ ಬಂಟ್ಸ್ ಅಸೋಸಿಯೇಷನ್ನ ಎಲ್ಲಾ ಕಾರ್ಯಕ್ರಮಗಳಿಗೂ ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿರುವ ಪ್ರಥಮ್ ಗ್ರೂಪ್ ಆಫ್ ಕಂಪನೀಸ್ನ ಸಿಎಂಡಿ ಸುರೇಶ್ ಎನ್ ಶೆಟ್ಟಿ ಅವರ ಪತ್ನಿ ಸುಷ್ಮಾಲಿ ಶೆಟ್ಟಿ, ಮಕ್ಕಳಾದ ಕನಕ್ ಮತ್ತು ಕಾರ್ತಿಕ್ ರವರನ್ನ ಸನ್ಮಾನಿಸಲಾಯಿತು. ಮುಖ್ಯ ಅತಿಥಿಗಳಾದ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ನ ಮಾಜಿ ಅಧ್ಯಕ್ಷ ಶ್ಯಾಮನ್ ಶೆಟ್ಟಿ, ಮಲಾಡ್ನ ಪ್ರಸಾದ್ ಹೋಟೆಲ್ನ ಮಾಲಕರಾದ ಬಾಬು ಎಸ್ ಶೆಟ್ಟಿ, ಚೆಂಬೂರು ತಿಲಕ್ ನಗರದ ಕರ್ನಾಟಕ ಸಂಘದ ಮಾಜಿ ಅಧ್ಯಕ್ಷ ಅಡ್ವೊಕೇಟ್ ನಿತ್ಯಾನಂದ ಶೆಟ್ಟಿ, ಭಾಂಡೋಪ್ ಜಿಎಸ್ ಶೆಟ್ಟಿ, ಇಂಟರ್ನ್ಯಾಷನಲ್ ಸ್ಕೂಲ್ನ ಕಾರ್ಯಾಧ್ಯಕ್ಷ ಶಂಕರ್ ಶೆಟ್ಟಿ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಠಾಣೆ ಬಂಟ್ಸ್ನ ಉಪಾಧ್ಯಕ್ಷ ವೇಣುಗೋಪಾಲ್ ಎಲ್ ಶೆಟ್ಟಿ, ಕಾರ್ಯದರ್ಶಿ ಸುನಿಲ್ ಜೆ ಶೆಟ್ಟಿ, ಕೋಶಾಧಿಕಾರಿ ಭಾಸ್ಕರ್ ಎನ್ ಶೆಟ್ಟಿ, ಸಹ ಕಾರ್ಯದರ್ಶಿ ಅಶೋಕ್ ಎಂ ಶೆಟ್ಟಿ, ಸಹ ಕೋಶಾಧಿಕಾರಿ ಚಂದ್ರಶೇಖರ್ ಎಸ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಸುಮತಿ ಕೆ ಶೆಟ್ಟಿ, ಯುವ ವಿಭಾಗದ ಕಾರ್ಯಾಧ್ಯಕ್ಷ ರಂಜನ್ ಆರ್ ಶೆಟ್ಟಿ, ಸಾಂಸ್ಕೃತಿಕ ವಿಭಾಗದ ಕಾರ್ಯಾಧ್ಯಕ್ಷೆ ಶಕುಂತಲಾ ಎಸ್ ಶೆಟ್ಟಿ ಉಪಸ್ಥಿತರಿದ್ದರು. ಸದಸ್ಯೆ ಹೇಮಲತಾ ಶೆಟ್ಟಿ ಅವರಿಂದ ಪ್ರಾರ್ಥನೆಯೊಂದಿಗೆ ಸಭಾ ಕಾರ್ಯಕ್ರಮಕ್ಕೆ ಚಾಲನೆ ದೊರೆಯಿತು. ಠಾಣೆ ಬಂಟ್ಸ್ ಅಸೋಸಿಯೇಷನ್ನ ಅಧ್ಯಕ್ಷ ಕುಶಲ್ ಸಿ ಭಂಡಾರಿ ಹಾಗೂ ಎಲ್ಲಾ ಪದಾಧಿಕಾರಿಗಳು, ಸ್ಥಾಪಕರು, ಮಾಜಿ ಅಧ್ಯಕ್ಷರು ದೀಪ ಬೆಳಗಿಸಿ ಭವ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಭಾ ಕಾರ್ಯಕ್ರಮದ ಬಳಿಕ ಮೊದಲ ಬಾರಿಗೆ ಠಾಣೆ ಬಂಟ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಸದಸ್ಯರು ಮತ್ತು ಸದಸ್ಯರ ಮಕ್ಕಳ ಕೂಡುವಿಕೆಯಲ್ಲಿ ಯಕ್ಷಗುರು ಬಾಲಕೃಷ್ಣ ಶೆಟ್ಟಿ ಅಜಿಕಾರು ಅವರ ನಿರ್ದೇಶನದಲ್ಲಿ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಯಕ್ಷಗಾನ ಯಶಸ್ವಿಯಾಗಿ ಪ್ರದರ್ಶನಗೊಂಡಿತು. ಕಡಲದ ಊಟ, ಮನ್ಪುನಾಡ ಪುಲ್ಯ ದೇಟ, ಉಂಡು ಕಡಲ
ಬಂಟ್ಸ್ ಅಸೋಸಿಯೇಷನ್ಗೆ 13 ವರ್ಷದ ಪ್ರಾಯ ಸಮಾನ ಮನಸ್ಕಿರು ಒಟ್ಟು ಮೊತ್ತದ ಆನಿ ತಾಣ ಪರಿಸರದಗಳು ಮಾತ ಬಂಟ ಬಾಂಧವರು ಒಟ್ಟಾವಡು ಒಂಜಿ ದೊಂಪದಾಗಿಟ್ಟು ಬರಡು ಪಂಪನ ಉದ್ದೇಶಡು ನಮ್ಮ ಮಾತೆರೆಲ್ಲ ಹಿರಿಯರು ನೆತ್ತ ಸ್ಥಾಪಕರನ್ನ ವಿಶೇಷವಾದ ಯಾನ ಬಂದ್ಬಿಡುಂದಾಂಡ ಡಿ.ಜಿ. ಬೋಳರ್, ದಿವಂಗತ ಪ್ರೊಫೆಸರ್ ಸೀತಾರಾಮ್ ಶೆಟ್ರು, ಕೇಶವ ಆಳ್ವೇರು, ಭಾಸ್ಕರ್ ಎಂ ಶೆಟ್ರು, ರವೀಂದ್ರ ಶೆಟ್ರು, ಲೇಟ್ ಸಂಜೀವ್ ಶೆಟ್ರು, ಎನ್ ಶೇಖರ್ ಶೆಟ್ರು, ನೀರೇ ಶೇಖರ್ ಶೆಟ್ರು ಮುಕ್ಳು ನಮ್ಮ ಸ್ಥಾಪಕರನ್ನಾಗಲು ಮುಕ್ಳೊಂಜಿ ಆಸೆ ಇರ್ತೇವೆ. ಆ ಪ್ರಕಾರ ಇನಿ ಈ ಸಂಸ್ಥೆ ಮಲ್ಲಾದು ಬುಳೆದಲ್ಲಿ ಸುರುಕ್ಕ ಸತ್ಯಾದ ನಮ್ಮ ಈ ಒಂಜಿ ಕಲಾ ಸಂಭ್ರಮ ಪಂಡ ಕಲ್ಚರಲ್ ಪ್ರೋಗ್ರಾಮ್ ಮಲ್ತೊಂದುಲ್ಲ. ತಾನೆ ಬಂಟ್ಸ್ ಅಸೋಸಿಯೇಷನ್ 7 ಜನ ಹಿರಿಯ ಬಂಟೆರು ಸೇರಿದು ಉದ್ದಿಪನೆ ಮಲ್ತಿನ ಈ ಸಂಸ್ಥೆ ಏಳ್ಪೋದು ಎಲ್ಪಾದು ದುಂಬುಗು ಏಳುದಾದು ಇನಿ ಸರಿ ಸುಮಾರು 3000 ಸದಸ್ಯರು ಉಳ್ಳೇರಿ ಕಂಡ ಪಂಡ್ರೆ ಎಂಗಳಿಗೆ ಹೆಮ್ಮೆ ಉಂಟು. ನಮ್ಮ ಈ ಸಂಸ್ಥೆ ಉದುಪ್ಪನೆ ಆಯ್ನೆ ಕಷ್ಟೊಡಿತ್ತಿನ ಬಂಟ ಸಮಾಜದ ಕಲೆಗೆ ವಿದ್ಯೆಗೆ ಅಂಚನೆ ಆರೋಗ್ಯಗೂ ಸಹಕಾರ ಆದ ಪ್ರತಿಭಾವಂತ ಪ್ರತಿಭೆಯಲ್ಲಿ ಗುರುತಿಸಾದ ವೇದಿಕೆಗೆ ಕನ್ನಡ ಪಂಪಿನ ಮೂಲ ಉದ್ದೇಶದ ಒಂದು ಇನ್ನಿತ್ತ ಈ ಕಾರ್ಯಕ್ರಮವನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಕಾರ್ಯಾಧ್ಯಕ್ಷರನ್ನಾಗಿನ ಜಯಪ್ರಕಾಶ್ ಶೆಟ್ಟಿ ಮಂಗಲ್ಪಾಡಿ, ಕರ್ನೂರು ಮೋಹನ್ ರೈ, ಮರಾಠ ಸುರೇಶ್ ಶೆಟ್ಟಿ, ಅಂಜನಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಮೊಕಲ್ನ ಮುತುವರ್ಜಿಡು ಈತ ಪರ್ವದ ಕಾರ್ಯಕ್ರಮ ಬರೆಯಲು ಸಾಧ್ಯ. ನಮ್ಮ ಈತಮುಟ್ಟ ತೂವಿನ ಜಾನಪದ ನೃತ್ಯ ಸ್ಪರ್ಧೆ ಎತ್ತು ಪೊರುಳುಡು ಮೂಡುದು ಭಕ್ತನ ಪಡೆದು ತೂಲೆ ನಮ್ಮ ಮುಂಬೈ ಮಹಾನಗರ ಅಂಚನೆ ಒತ್ತು ನಗರಗಳಲ್ಲಿ ಇತ್ತಡ್ಲ ಜಾನಪದ ಕಲೆ ಪಂಪಿನ ನಮ್ಮ ಬಂಟೆಗೆ ರಕ್ತಗತವಾದ ಕೈದಿನ ಕಲೆ. ನಮ್ಮ ಹಿರಿಯರ ನಕಲೆಗ ದಿನಚರಿಯೇ ಒಂಜಿ ಜಾನಪದ ಕಲೆತ್ತ ಲೆಕ್ಕ ಅಂಚಾದ ನಮ್ಮ ಸಮಾಜದ ಪೊಂಜೋನಕಲು ಜೋಕುಲು ಬಾರಿ ಪೊರ್ಲುಡು ತೆಲ್ತಿ ನಲ್ತದು ಈ ಕಾರ್ಯಕ್ರಮ ಕೊಲ್ಲೇರು ಅಕಲಿಗೆ ಎನ್ನ ಕೃತಜ್ಞತೆಗಳು. ನನ್ನ ಈ ಸಭಾ ಕಾರ್ಯಕ್ರಮದ ಬೊಕ್ಕ ನಡಪುನ ಯಕ್ಷಗಾನ ಕಾರ್ಯಕ್ರಮ ನೆಟ್ಟು ತಾನದ ಬಂಟ ಸದಸ್ಯರ ನಕಲು ಸುರುಕ್ಕಾದ ವೇದಿಕೆಡು ಗೆಜ್ಜೆ ಕಟ್ಟಿದ ನಲ್ಪರಲ್ಲಿ ಸುರುಕ್ಕು ಗೆಜ್ಜೆ ಕಟ್ಟಿ ನೆಟ್ಟಿದ ಹತ್ರ ಕಟಿಲ್ದ ಅಪ್ಪನ ಪುದರ್ಡು ಕಟಿದು ನಲ್ಪೊಡು ಪಂದು ಆಕಲ್ನ ಅಭಿಪ್ರಾಯ ಅಂಚಾದ ಶ್ರೀ ಕಟೀಲು ಕ್ಷೇತ್ರ ಮಹಾತ್ಮೆ ಪಂಪಿನ ಪುಣ್ಯ ಕಥಾ ಬಾಬುಡು ಅಕಲು ಭಾಗವಹಿಸುವ ಹೊಂದಲಿ. ಮುಂಬೈ ತುಳುಗನ್ನಡಿಗರಿಗೆ ಚಿರಪರಿಚಿತವಾಗಿರುವ ಶ್ಯಾಮ ಎನ್ ಶೆಟ್ಟಿಯವರು ಮೂಲತಃ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನವರು. ಮುಂಬೈಯಲ್ಲಿ ಶೆಟ್ಟಿ ಕ್ಯಾಟರರ್ಸ್ ಎಂಬ ಹೆಸರಿನಲ್ಲಿ ಉದ್ಯಮಿಯಾಗಿ ಹೋಟೆಲ್ ಉದ್ಯಮಿಯಾಗಿ ಪ್ರತಿಷ್ಠಿತ ಬಾಂಬೆ ಬಂಟ್ಸ್ ಅಸೋಸಿಯೇಷನ್ ಇದರ ಮಾಜಿ ಅಧ್ಯಕ್ಷರಾಗಿಯೂ ಹೋಟೆಲ್ ಫೆಡರೇಷನ್ ಆಫ್ ಇಂಡಿಯಾ ಇದರ ಮಾಜಿ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ ಶ್ಯಾಮ್ ಶೆಟ್ಟಿ ಅವರು ಮುಂಬೈಯಲ್ಲಿ ಪ್ರತಿ ಸಂಘ ಸಂಸ್ಥೆಯೊಂದಿಗೂ ನಿಕಟ ಸಂಪರ್ಕವನ್ನು ಇರಿಸಿಕೊಂಡು ಬಡವರ ಬಂಧು, ಕಲಾಪೋಷಕ ಮುಂತಾದ ಬಿರುದುಗಳನ್ನು ಪಡೆದುಕೊಂಡಿರುವರು. ಶ್ಯಾಮ ಶೆಟ್ಟಿಯವರಿಗೆ ಇತ್ತೀಚೆಗೆ ರಾಷ್ಟ್ರೀಯ ವಿಭೂಷಣ ಎಂಬ ರಾಷ್ಟ್ರ ಪ್ರಶಸ್ತಿ ಅವರಿಗೆ ಸಿಕ್ಕಿದೆ. Before introducing our distinguished guest, I welcome Sri Shankar Shetty to this august house. Born to Kundur Sri Antaya Shetty and Srimati Muthu Shetty, Shankaranna completed his school education at Sharada Vidya Night School, Mumbai. After completing his school education, instead of going to higher education, started his own business. After successful business ventures, Sri Shankar Shetty started school 2007 known as Shankar Shetty International School at Pandu and NKT School at Bhiwandi in Thane district. He went on to open another school popularly known as Bombay Cambridge School at Pune, thereby helping thousands of students for their bright future. Being a glad human being,
philanthropist Sri Shetty always think of all welfare of the society in general and who are needy in particular. He is associated with many social, religious organizations and general contributors. ಬ್ರಹ್ಮಬಲಾಂಡಿ ಕ್ಷೇತ್ರದ ಪೆರಾರ 16ನೇ ಗುತ್ತು ಮನೆತನದವರು ಮುಂಬೈಯಲ್ಲಿ ಕಠಿಣ ಪರಿಶ್ರಮ ಜೀವಿಯಾಗಿ ಹಂತ ಹಂತವಾಗಿ ಉತ್ತುಂಗ ಸ್ಥಾನವನ್ನು ಏರಿದವರು. ಮುಂಬೈ, ಥಾಣೆ, ಮಂಗಳೂರಿನಲ್ಲಿ ಹೋಟೆಲ್ ಉದ್ಯಮಿಯಾಗಿ ಹೆಸರು ಗಳಿಸಿದವರು. ಆಹಾರನ ಉಪಾಧ್ಯಕ್ಷರಾಗಿ ಬಂಟರ ಸಂಘ ಮುಂಬೈ ಇದರ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಬಂಟರ ಸಂಘದ ಯೋಗೇಶ್ವರಿ ದೈಸರ್ ಪ್ರಾದೇಶಿಕ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಕಲೆ ಹಾಗೂ ಕಲಾವಿದರಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡುತ್ತಿರುವುದಲ್ಲದೆ ಹಲವಾರು ಸಾಮಾಜಿಕ ಸಂಘಟನೆಗಳಿಗೆ ಸ್ಥಾಯತ್ವವನ್ನು ನೀಡಿದ್ದಾರೆ. ಹೊರನಾಡು ಕನ್ನಡಿಗರಿಗೆ ದೊರಕುವ ರಾಜ್ಯೋತ್ಸವ ಸಾಧಕ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಂಗಸ್ಥಳದಲ್ಲಿ ಗೆಜ್ಜೆಯನ್ನು ಕಟ್ಟಿ ಕುಣಿದು ಅಭಿನಯಿಸಿದ ಇವರು ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವವರು. ಬ್ಯಾಡ್ಮಿಂಟನ್ ಆಟದಲ್ಲಿ ಮಹಾರಾಷ್ಟ್ರ ರಾಜ್ಯವನ್ನು ಪ್ರತಿನಿಧಿಸಿರುವ ಇವರು ಮುಂಬೈ ಜಿಲ್ಲಾ ಮಟ್ಟದ ಕಬಡ್ಡಿ ಆಟಗಾರನಾಗಿ ಕ್ರೀಡೆಯಲ್ಲಿ ಮಿಂಚಿದವರು. ಬಾಬು ಎಸ್ ಶೆಟ್ಟಿ ಅವರನ್ನು ಇಂದಿನ ಕಾರ್ಯಕ್ರಮಕ್ಕೆ ಥಾಣೆ ಬಂಟೆ ಅಸೋಸಿಯೇಷನ್ ಪರವಾಗಿ ಗೌರವ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ಳಾರಿ ಗುತ್ತು ದಿವಂಗತ ರಮೇಶ್ ಚೌಟ ಮತ್ತು ಶಾಂಭವಿ ದಂಪತಿಗಳ ಪ್ರೀತಿಯ ಪುತ್ರನಾಗಿ ಜನಿಸಿದ ಶ್ರೀ ಸತೀಶ್ ಆರ್ ಶೆಟ್ಟಿಯವರು ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿ ಪೂರೈಸಿ ಅಂದಿನ ಬಹುತೇಕ ಯುವಕರಂತೆ ಉದ್ಯೋಗ ಅರಸಿ ಮುಂಬೈಯತ್ತ ಮುಖ ಮಾಡಿ ಸ್ವಂತ ಸಾಧನೆಯಿಂದ ಲಕ್ಷ್ಮಿ ಕ್ಯಾಟರರ್ಸ್ ಎಂಬ ಕ್ಯಾಟರಿಂಗ್ ಉದ್ಯಮದ ಮೂಲಕ ಮುಂಬಯಿಯ ಓರ್ವ ಯಶಸ್ವಿ ಉದ್ಯೋಗಪತಿಯಾಗಿ ಗುರುತಿಸಿಕೊಂಡಿದ್ದಾರೆ. ಯಾವುದೇ ಪ್ರಚಾರದಿಂದ ದೂರವಿರುವ ಶ್ರೀತರು ಹತ್ತಾರು ಸಾಮಾಜಿಕ ಧಾರ್ಮಿಕ ಕೈಂಕರ್ಯಗಳಿಗೆ ಕೊಡುಗೈ ದಾನಿಯಾಗಿ ತನ್ನ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದಾರೆ. ಹಲವಾರು ಬಡ ಹೆಣ್ಣು ಮಕ್ಕಳ ಮದುವೆಗೆ ಅಭಯ ಹಸ್ತ ನೀಡಿ ಅವರ ಬಾಳು ಬೆಳಗುವಲ್ಲಿ ಪಾಲುದಾರರಾಗಿದ್ದಾರೆ ಎನ್ನಲು ಬಹಳ ಸಂತೋಷ ಎನಿಸುತ್ತಿದೆ. ಚಂಬೂರ್ನ ತಿಲಕ್ ನಗರ್ ಪ್ರಸ್ತುಮ್ ಸಾಗರ್ ಕರ್ನಾಟಕ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಶೆಟ್ಟಿಯವರು ಮುಂಬೈ ಬಂಟರ ಸಂಘ ಕುರ್ಲಾ ಬಾಂಡು ಪ್ರಾದೇಶಿಕ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಯುತರದು ಧರ್ಮಪತ್ನಿ ಶ್ರೀಮತಿ ರತ್ನಾ ಶೆಟ್ಟಿ ಮತ್ತು ಇಬ್ಬರು ಗಂಡು ಮಕ್ಕಳನ್ನೊಳಗೊಂಡ ಚಿಕ್ಕ ಹಾಗೂ ಸುಖ ಸಂಸಾರ. ಇಂತಹ ಉದಾತ್ತ ದಾನಿ, ಸಾಮಾಜಿಕ ಕಳಕಳಿಯುಳ್ಳ ಸಂಪನ್ಮೂಲ ವ್ಯಕ್ತಿ ಇಂದು ನಮ್ಮೊಂದಿಗಿರುವುದು ನಮಗೆಲ್ಲರಿಗೂ ಅತೀವ ಸಂತೋಷ. ನಮ್ಮ ಥಾಣೆ ಬಣ್ಸ್ ಅಸೋಸಿಯೇಷನ್ಗೆ ಏಪಲ ನಮ್ಮ ಒಂದು ರಾತ್ರಿದ ಬಣಸ್ ಎಟ್ಟೆ ಬಣಸ್ ಕೊರ್ಪುನಾರು ಲಕ್ಷ್ಮಿ ಕ್ಯಾಟರ್ಸ್ ಸತೀಶ್ ಅಣ್ಣೆ ವಿಶೇಷ ರಿಯಾಯಿತಿ ನಮಗೆ ಅರೆಗೆ ಈ ಪ್ರೀತಿದ ಗೌರವ. A few months in hotel, Sri Shetty joined Indian Navy as radio operator telegraphy in 1973. While working, he completed his BCom from Pune University as an external student and also completed his LLB from Mumbai University. He took voluntary retirement from Navy and joined Voltas Limited in 1982 and retired as a head of export division in 2013. He was adjudged as Mr. Voltas in the year ಜನಹಿತ ಕಾರ್ಯವೇ ಜನಾರ್ದನ ಸೇವೆ ಎಂದರಿತು ಮುನ್ನಡೆತಿರುವ ಶ್ರೀ ಸುರೇಶ್ ಎನ್ ಶೆಟ್ಟಿ ಅವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಮಾನ್ಯರೇ, ಹಚ್ಚ ಹಸಿರಿನ ನಾಡು, ಚೆಲುವಿನ ಬೀಡು, ಕುಂದಾಪುರ ತಾಲೂಕಿನ ಮರತ್ತೂರು ಮಲಹಳ್ಳಿ ನಾರಾಯಣ ಶೆಟ್ಟಿ ಮತ್ತು ಕೃಷ್ಣಮ್ಮ ಶೆಟ್ಟಿ ದಂಪತಿಗಳ ಸುಪುತ್ರನಾಗಿ 31 ಮಾರ್ಚ್ 1971ರಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮರತ್ತೂರು ಮತ್ತು ಮಲಹಳ್ಳಿ ಶಾಲೆಯಲ್ಲಿ ಮುಗಿಸಿ ನಂತರದ ವಿದ್ಯಾಭ್ಯಾಸವನ್ನು ಮಾಯಾನಗರಿ ಮುಂಬೈ ಮದರ್ ಇಂಡಿಯಾ ಸ್ಕೂಲ್ ಮತ್ತು ವಿಪಿಎಂ ಮುಲುಂಡ್ ಕಾಲೇಜಿನಲ್ಲಿ ಮುಗಿಸಿ ಕೇಲ್ಕರ್ ಕಾಲೇಜ್ ಮುಲುಂಡ್ನಿಂದ ತಾವು ಬಿಕಾಂ ಪದವಿಯನ್ನು ಪಡೆದಿದ್ದೀರಿ. ಅತ್ಯಂತ ಛಲ ಮತ್ತು ಪ್ರಯತ್ನದಿಂದ 1988ರಲ್ಲಿ ಸುಧಾಕರ್ ಎಸ್ ಶೆಟ್ಟಿ ಮತ್ತು ಸದಾಶಿವ ಎಂ ಶೆಟ್ಟಿ ಅವರ ಅಶೋಕ್ ಎಂ ಶೆಟ್ಟಿ ಜೊತೆ ಕಾರ್ಯದರ್ಶಿ, ಶ್ರೀ ಚಂದ್ರಶೇಖರ್ ಎಸ್ ಶೆಟ್ಟಿ ಜೊತೆ ಕೋಶಾಧಿಕಾರಿ, ಶ್ರೀಮತಿ ಸುಮತಿ ಕೆ ಶೆಟ್ಟಿ ಕಾರ್ಯದರ್ಶಿ ಮಹಿಳಾ ವಿಭಾಗ, ಶ್ರೀ ರಂಜನ್ ಶೆಟ್ಟಿ ಕಾರ್ಯದರ್ಶ ಇಒ ವಿಭಾಗ, ಶ್ರೀ ಜಯಪ್ರಕಾಶ್ ಶೆಟ್ಟಿ ಮಂಗಲಪಾಡಿ, ಶ್ರೀ ಕರ್ನೂರ್ ಮೋಹನ್ ರೈ, ಶ್ರೀ ಸುರೇಶ್ ಶೆಟ್ಟಿ ಮರಾಠ, ಶ್ರೀಮತಿ ಶಕುಂತಲಾ ಶೆಟ್ಟಿ ಹಾಗೂ ಸ್ಥಾಪಕರು, ಮಾಜಿ ಅಧ್ಯಕ್ಷರು, ಕಾರ್ಯಕಾರಿ ಸಮಿತಿಯ ಸದಸ್ಯರು. ಧನ್ಯವಾದ. ಕೃತಜ್ಞತೆಗಳು.
ಶರ್ಮಿಳಕ್ಕ ಸುರೇಶ್ ಅಣ್ಣಗೆ ಈ ವಿಶೇಷವಾದ ಗೌರವರ ಚಪ್ಪಾಳದ ಮೂಲಕ ಅವರಿಗೆ ಅಭಿನಂದನೆ ಇದು ಸಂದವರು ಬಂದಲೆ ಒಂಜಿ ಯಕ್ಷಗಾನದ ಬಗ್ಗೆ ನಾನು ಹೆಚ್ಚಂತೂ ಅರಿತಿಲ್ಲ, ಆದರೆ ಅರಿತ ಬಗ್ಗೆ ನನಗೆ ಯಕ್ಷಗಾನದ ಬಗ್ಗೆ ತುಂಬ ಗೌರವ. ಯಾಕಂದರೆ ಒಂದು 2 ಮಾತು ಯಕ್ಷಗಾನದ ಮತ್ತು ನನಗೆ ಇರುವಂಥ ಸಂಬಂಧದ ಬಗ್ಗೆ ಒಂದು 2 ಮಾತನ್ನು ಆಡುತ್ತೇನೆ. ನಾವು ಏನು ಕಲಿತೀವಿ ಅಲ್ಲ ಸೌತ್ ಕೇಂದ್ರದವರು, ಅದು ಎಲ್ಲದಕ್ಕಿಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡುವಂಥದ್ದು ಮಕ್ಕಳಿಗೆ ಯಕ್ಷಗಾನ. ಸೌತ್ ಕೇಂದ್ರದಲ್ಲಿ ಹುಬ್ಳಿಯಲ್ಲಿ ಮಿಸ್ಟರ್ ಡಾಕ್ಟರ್ ಹುಬ್ಳಿಗಾರ್ ಅಂತ ಒಂದು ಪ್ರೋಗ್ರಾಮಲ್ಲಿ ಮೀಟ್ ಆದಾಗ ಅವ್ರು ಹೇಳಿದರು, ಸೌತ್ ಕೇಂದ್ರದ ಮಕ್ಕಳಿಗೆ ಯಾವ ಡೆವಲಪ್ಮೆಂಟು ಪರ್ಸನಾಲಿಟಿ ಡೆವಲಪ್ಮೆಂಟ್ ಬೇಡ. ಯಾಕಂದರೆ ಅವರ ನಡೆಯುವ ಭಾವನೆ, ಅವರು ಮಾತಾಡುವ ಪರಿಸ್ಥಿತಿ, ಅವರ ಇರುವ ಚಾಲನೆ ವಲನೆ ಎಲ್ಲವೂ ಯಕ್ಷಗಾನಕ್ಕೆ ಪ್ರೇರಿತವಾಗಿದೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿಸುವ ಅಗತ್ಯ ಇಲ್ಲ. ವರ್ಷಕ್ಕೆ 4 ಯಕ್ಷಗಾನ ತೋರಿಸಿ. ಇತ್ತ ಬೇರೆ ಬೇರೆ ಸಂಘ ಸಂಸ್ಥೆಲ್ಲ ಈ ನೃತ್ಯಗಳನ್ನು ತೀರ್ದು ಪುನಃ ಸಂಸ್ಥೆಗಳಿಗೆ ಆ ಇಡೇ ಬರ್ತದೆ. ಆ ಸಂಸ್ಥೆ ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ ಒದಗಿಸಿದ್ದಾರೆ. ಅಂಚನೆ ಇನಿಕೊಳ್ಳದ ಪೂರ ಜೋಕುಲು ಈ ತುಳು ಜೋಕುಳು ಇಂಗ್ಲೀಷ್ ಇನಿ ಎಡ್ಡ ನರ್ತನ ಮತ್ತೊಂದು ಬೊಕ್ಕ ನಿಜವಾದ ಒಂದು ನಮ್ಮ ಅಪ್ಪಮ್ಮನ ಯೂನಿಕ್. ನಮಸ್ಕಾರ ಮಾತಾಡೋಲ್ಲ ಈಗ ಒಂದು ಪ್ರೋಗ್ರಾಮ್ಗೆ ಜನಪದ ನೃತ್ಯ ಭಾರಿ ಖುಷಿಯಾണ്. ఒక ఆటమన్న ఇంక భారీ ತುಂಬ ಎಲ್ಲಿ ನಿಂತಿಲ್ಲ ಭಾರಿ ಇಷ್ಟ ಒಳ್ಳೆ ಇದನ್ನೆಲ್ಲ ಓದಿದ ಹಣ ಊರು ಹೆಚ್ಚಿಕೊಂಡು ಇತ್ವರ ನಿಧಿಗೆ ಹಣ ಬೊಂಬಾಯಿ ಹೋಲ ಆಂಡಲ್ಲ ಅಡೆಗೆ ಓದತ್ತು ಒಂದು ಭಾಳ ಖುಷಿ ಆಗ್ಬಿಟ್ರೆ ಮತ್ತು ಪುಸ್ತಕಗಳು ಮತ್ತು ಓದುವ ಮತ್ತು ಪೂರ ಆಂಡಲ್ಲ ಒಂದು ನಿಜಾದ ಫುಲ್ ಪಾಪನ ತುನಗ ಬಿಜಾದ ಪುಸ್ತಕ ನಟವರ ಧರ್ಮಸ್ಥಳದಾಗ ಒಂದು ಪ್ರೋಗ್ರಾಮ್ ಇದ್ದಾನೆ ನಮ್ಮ ಊರುಗಳು ಅವು ಪೂರ ತುಯ್ಯ ಅದ ಪೂರ ಇಂಜನ ಒಂದು ದಾದ ಗೊತ್ತಾಗ್ಬಿಟ್ಟೆ ಕೆಲಗೆ ಪರಶುರಾಮ ಸೃಷ್ಟಿ ಹುಡ್ದು ಮರಾಠಿ ಮಣ್ಣದ ಈ ದಂಡದ ರಾಜ್ಯೋಡು ಗಂಜಿದ ಬಟ್ಟಲ್ಲ ಒಟ್ಟಿಗೆ ದುಡ್ಡು ಪನವು ಕಾರ್ಬಾರ್ ಶುರು ಮಂತದ 3 ವರ್ಷ ಇತಿಹಾಸವು ನಮ್ಮ ಇನಿ ಮುನ್ನುಡಿ ಬರುತ್ತ. ಆತ್ಮೀಯರೇ, ನಮ್ಮ ಮುಂಬೈಗೆ ಬಿದಡ್ನಾಗ ನಮ್ಮ ಮನೆ ಮಂಚ ಹೊಡಿತಿನ ದೈವ ದೇವರಿಗೆ ಅಡ್ಡ ಬೂರ್ದು ಕುಲದೇವರಿ ಗ್ರಾಮ ದೇವರೇ ನೆನವರಿಕೆ ಮಲ್ತೊಂದು ಅಪ್ಪೆ ತನ್ನ ಸೆರಂಗದ ಕುಡಿ ಹಿಡಿದು ಕುರ್ತಿನ ಗಂಧ ಪ್ರಸಾದನೆ ನಮ್ಮ ಸುರುತ್ತ ಬಂಡವಾಳ. ನಾನು ಅನ್ಸದ ಪ್ರತಿ ವರ್ಷದ ಫಂಕ್ಷನ್ ಇಟ್ಲ ಯಾನು ಇನ್ನೊಂದು ಉಳ್ಳೆ ಪ್ರತಿಯೊಂದು ಇಟ್ನ ಯಾನು ಕ್ಯಾಟ್ರಿಂಗ್ ಮಾಡ್ಕೊಂಡ್ರೆ ನಾನು ಅನ್ಸದ ಒಗ್ಗಟ್ಟಂತುನಾಗ ಭಾರಿ ಖುಷಿ ಆಗ್ಬೋದು. ಅಂಚನೆ ಅಕ್ಕಲು ಪ್ರತಿ ಒಂಜಿ ಇನ್ನೊಂದು ಫಂಕ್ಷನ್ಗೆಲ್ಲ ಅಕ್ಕಲೇ ಪ್ರತಿ ವರ್ಷ ನಾಟಕ 2-3 ವರ್ಷ ನಾಟಕ ಕೊಡ್ತೇವೆ. ಅಂಚನೆ ಈ ಸರ್ತಿ ಆಟ ಮಾಡ್ತೊಂಡ್ಲೇರು ಸುರುತ್ತ ವರ್ಷ ಅಕ್ಕಲು ಆಟ ಮಾಡ್ತೊಂಡ್ಲೇರು ಆಂಡ ಅಕ್ಕಲ ಆಟಗೂ ಆ ಕಟ್ಟಿದ ತಪ್ಪೆ ಅಕ್ಲೆಗೆ ಆಶೀರ್ವಾದ ಅಕ್ಕಲು ಮಲ್ಪ ಫಂಕ್ಷನ್ ಸಕ್ಸಸ್ ಆವಾಡು. ಈ ಸೇರಿದ ಪೂರ ಗಣ್ಯ ಅತಿಥಿಗಳು ಆನ್ ದ ಡೈಸ್ ಅಂಡ್ ಆಫ್ ದ ಡೈಸ್ ಪೂರ ನಮ್ಮ ಬೆನ್ನೀರ್ ಬೈದರ್ ಮೂಲು ತುಮನಗ ಪೂರ ಕೊಡಂಜೋನೆ ಭಾರಿ ಹೆಚ್ಚ ತೋಜುಂಡು 80% ಕೊಡಂಜೋ ಇಲ್ಲರು. ಬಿಕಾಸ್ ನಮ್ಮ ಬಂಟ ಸಮಾಜಗಳು ಬಂಟೆರೆಗೆ ಓಡೆಲ್ಲ ಪೋರೆಗೆ ಪುರ್ಸೋತೆ ಪೂಜೆ. ದಟ್ ಇಸ್ ಆಲ್ಸೋ ಟುಡೇ ಬೀಯಿಂಗ್ ವರ್ಕಿಂಗ್ ಡೇ. ಈತ್ ಜನ ಬೈದರು ರಿಯಲಿ ಐ ಆಮ್ ಗ್ರೇಟ್ಫುಲ್ ಟು ತಾನೆ ಬಂಟ್ಸ್ ಅಸೋಸಿಯೇಷನ್. ದಿಸ್ ಶೋಸ್ ದ ಯೂನಿಟಿ ಆಫ್ ಬಂಟ್ಸ್. ನಮ್ಮ ಗಾನಡೆ ಬಂದ್ಬೇರು ನಮ್ಮ ಬಂಟೆರು, ನಮ್ಮ ವೀರರು, ನಮ್ಮ ಶೂರರು. ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಭಾಗವತರಾದ್ರೆ ಇತ್ಯದ ಯುವ ಭಾಗವತರಲ್ಲಿ ವಿಶೇಷವಾದ ಭಾಗವತಿಕೆಯ ಮೂಲಕ ಸಹಕಾರ ಕೊರನಾರ ಹರೀಶ್ ಶೆಟ್ರು ಕಟ್ಟಿರ್ತಾರೆ. ಮುಂಬೈನವರಿಗೆ ಖ್ಯಾತ ಮದ್ದಳೆವಾದಕ್ಕೆ ಯಾನು ವಿನಂತಿ ಬಂದ್ರೆ ಆನಂದ್ ಶೆಟ್ರು ವೇದಿಕೆ ಬರಡು. ಅಂಚನೆ ಚೆಂಡೆ ಮದ್ದಳೆವಾದಕ್ಕೆ ಅದು ಲಕ್ಷ್ಮೀಶ್ ಬದಿಯಡ್ಕ ಬೈದರೆ ಯಾರು ಗಣೇಶ್ ಮಯ್ಯರೇನ ವೇದಿಕೆಗೆ ವಿನಂತಿ ಬಂದಿಲ್ಲ ಮಯ್ಯರ್ಲ ಅಂಚನೆ ನಮಗೆ ಮೊದಲಿಗಾರರಾದ ಹರೀಶ್ ಅಣ್ಣ ಇರ್ತಾರೆ. ಹರೀಶ್ ಇರ್ಲ ವೇದಿಕೆ ಬರ್ತದೆ ನಮ್ಮ ಗೌರವ ಭರತನಾಟ್ಯದ ತರಗತಿಯನ್ನು ನಡೆದುಕೊಂಡಿದ್ದಾರೆ.
ಗೋಡಬಂದರ್ ಕನ್ನಡ ಅಸೋಸಿಯೇಷನ್ ಉನ್ನತ ಮಹಿಳಾ ವಿಭಾಗದ ಮಾಜಿ ಕಾರ್ಯದರ್ಶಿಯಾದ ಕೆಲಸ ಮಾಡಿದರು ಶ್ರೀಮತಿ ಅನುಪಮಾ ರಾವ್. ನನಗೆ ತೀರ್ಪುಗಾರರಾದ ಬೈದಿನಾರು ಪ್ರೀತಿ ಹೇಮಂತ ಮಂಗೇರ ಮೇರೆ ನಂಜಿ ಪರಿಚಯ ಮಾಡ್ಕೊಳ್ರೆ ಮೇರೆ ಶ್ರೀ ಚಂದ್ರಶೇಖರ್ ಬೊಕ್ಕ ಶಾರದಮ್ಮ ಕಲಾ ಪುತ್ರಿ ಇಂಜಿನಿಯರ್ ಪದವಿನ ಪಡೆದಿದ್ದಾರೆ. ರಿಲಯನ್ಸ್ ಇಂಡಸ್ಟ್ರಿ ಅಸಿಸ್ಟೆಂಟ್ ಮ್ಯಾನೇಜರ್ ಆದ ಕೆಲಸ ಮಾಡ್ತಂದಿರು. ತನ್ನ ಆಜನೆ ಪ್ರಾಯುಡು ನೃತ್ಯಾಭ್ಯಾಸನ ಕಲ್ತದ್ದು 15ನೇ ವರ್ಷಗಳು ರಂಗ ಪ್ರವೇಶ ಮಾಡಿದಿರು. ವಿಶಾರದ ಪಂಪಿನ ಒಂಜಿ ಪದವಿನ ಮೇಲೆ ಪಡೆದಿರು. ಮುಂಬೈ, ಕನ್ಯಾಕುಮಾರಿ, ಕೇರಳ, ಗುಜರಾತ್ ನೃತ್ಯ ಕಾರ್ಯಕ್ರಮ ಕೊಡ್ತೀರು. ಅಂಚನೆ ನೃತ್ಯ ಶಾಲೆ ಪರೀಕ್ಷಿಕ ಪಟ್ಟ ಎಕ್ಸಾಮಿನರ್ ಆದ್ಲ ಆರು ಕೆಲಸ ಮಾಡ್ತಂದಿರು. ಶ್ರೀಮತಿ ಪ್ರೀತಿ ಹೇಮಂತ ಬಂಗೇರ ಮೇರನ ಥಾಣೆ ಬನ್ಸ್ ಅಸೋಸಿಯೇಷನ್ ಈ ಒಂಜಿ ಗೌಜಿದ ಹೆಸರು ಇತ್ತ ನಮ್ಮ ಗೌರವ ಮತ್ತೊಂದಿಲ್ಲ ಬಂದ್ರೆ ನಾನಂಜಿ ಇನ್ನಿತ ತೀರ್ಪುಗಾರರು ಬೈದಿನಾರು ಪ್ರಿಯಾಂಜಲಿ ರಾವ್. ವೇದಿಕೆ ಬರಡು ನಮ್ಮ ತಾಣೆ ಪರಿಸರದವರಿ ಖ್ಯಾತ ಹೋಟೆಲ್ ಉದ್ಯಮಿ ಎಲ್ಲಿಯ ಪ್ರಾಯಡಿ ಮಲ್ಲ ನಂದಿದ ವ್ಯಾಪಾರ ಮಲ್ದದು ಮಲ್ಲ ಸಾಧನೆ ಮಲ್ದಿನಾರು ಹರೀಶ್ ಸಾಲ್ಯ ನಮ್ಮಟ್ಟುಗುಲ್ಲೇರು. ಯಕ್ಷಮಾನಸದ ಅಧ್ಯಕ್ಷರು ಶೇಖರ್ ಶೆಟ್ರು ಉಲ್ಲೇರು. ಗಿರಿರಾಜ್ ಹೋಟೆಲ್ದ ಮಾಲಕರು. ಬಾನ್ಸುರಿ ಹೋಟೆಲ್ದ ಮಾಲಕರು ರತ್ನಾಕರಣಿ ನಮ್ಮಟ್ಟು ಉಲ್ಲೇರು. ರತ್ನಾಕರ್ ಶೆಟ್ರು ವೇದಿಕೆ ಬರಡು ಬಾನ್ಸುರಿ ರತ್ನಾಕರಣಿ ತೂವಡೀರು. ಅಂಚನೆ ಕಲ್ವ ಫ್ರೆಂಡ್ಸ್ ಪರವಾದ ಅಧ್ಯಕ್ಷರು ಜಯಂತಣ್ಣಿ ದೇವೇಂದ್ರನ ವೇಷಡುಲ್ಲೇರು. ಅರಗೆ ಇತ್ತೆ ಬರ್ರೆ ಅರ್ಜಿ ಯಾನು ವಿನಂತಿ ಮಾಡ್ತಂದು ಉಪಾಧ್ಯಕ್ಷರು ಶೇಖರಣಿ ತಂದ ವೇದಿಕೆ ಬತ್ತು ಗೌರವ ಸ್ವೀಕಾರ ಮಾಡ್ಕೊಡು. ಮನೋಜ್ ಹೆಗ್ಡರ್ ನಮ್ಮಟ್ಟುಗುಲ್ಲೇರು. ಮನೋಜಣ್ಣೀರು ವೇದಿಕೆ ಬರಡು ಲೈಟ್ ಉಲ್ಪು ಮತ್ತೆ ತೋಜು ಜಿಂಕ್ಲೆ ಮುಟ್ಬಾರ್ದು. ಕೊಲ್ಲಿಯಾರು ರಾಜಶೇಖರ್ ಅವರ ವೇದಿಕೆ ಬರಡು. ಕಟೀಲು ಕ್ಷೇತ್ರ ಮಹಾತ್ಮೆ ಪ್ರಸಂಗನ ಚಂದ್ರಶೇಖರಣ್ಣೆ ಇನಿ ಬೃಹಸ್ಪತಿನ ರಮೇಶ್ ಅಣ್ಣಿ ಅಂಬ ಹೋಟೆಲ್ದ ರಮೇಶ್ ಅಣ್ಣಿ ಮಲ್ಲ ರೀತಿದ ಬಿವಿಂಡಿ ಬದಲಾಪುರ್ ನವಿ ಮುಂಬೈ ದಯವಂತು ಮಾತಾಡಲ್ಲ ಒರ್ಮರಿ ಜನಗಳು ಅಲ್ಲ ಬುಡ್ಡು ಬದಿ ತನ್ನ ಕ್ಷಮೆಗುರುಡು. ವರ್ತಕನಗರ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರು ಯಕ್ಷಗಾನ ಪ್ರೇಮಿ ರತ್ನಾಕರ್ ಶೆಟ್ವರ ವೇದಿಕೆ ಬದ್ದು ಗೌರವ ಸ್ವೀಕಾರ ಮಾಡಿಕೊಡು. ರತ್ನಾಕರಣ್ಣವರ ವೇದಿಕೆ ಬರಡು. ರತ್ನಾಕರ್ ಶೆಟ್ರು ಅಂಜನೆ ಅಕಲು ಗೌರವ ಸ್ವೀಕಾರ ಮಾಡಿಕೊಡು. ಸುರುಕಾದ ಕಾರಿಗೆ ಗೆಜ್ಜೆ ಕಟ್ಟಿದೆ ಯಕ್ಷಗಾನನ್ನು ತೊಜಪಾಯಲ್ಲಿ ಶಕುಂತಲಕ್ಕ ಮೊಕಲು ಭಾರಿ ಪರಿಶ್ರಮ ಬರ್ತದೆ. ಅಕಲ್ ನಂಜಿ ಪರಿಕಲ್ಪನೆ ಆ ಪರಿಕಲ್ಪನೆ ಇದು ಈ ಸ್ಟೇಜ್ ನಮ್ಮ ಎದುರು ಕೊಂಚ ಪ್ರತ್ಯಕ್ಷ ಆದ ತೊಜಪಾಯಲ್ಲಿ ಮಸ್ತ್ ಕಷ್ಟವೈದ್ಯರು ಐಕ್ ಇದು ಈತ ಸಭೆದ ಮೂಲ ಸೇರಿದ್ರು ಐಕ್ ತಕ್ಕನೆ ತಾನ ಮನಸ್ಸಿಗೆ ಸಂಸ್ಕೃತಿని ಎಂಚಿನ ಪಂಡದ ಸಂಸ್ಕಾರ ಎಂಚಿನ ಸಂಸ್ಕೃತಿ ಎಂಚಿನ ಪಂಪಿನ ಪುದರ್ಡ್ ತೆರಿಪಾಯಿನಾರು ನಮ್ಮ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ಅಂಚೆ ಅದು ಆರ್ನ ಪುದರ್ದ ಈ ವೇದಿಕೆಲ್ಲ ಇನಿ ಅಕಲ್ನ ಇಚ್ಛದ ಲೆಕ್ಕನೆ ರೆಡಿ ಮಲ್ದ ಅಂಚಾದಿ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿಗೆ ಕೀರ್ತಿ ಶೇಷರಾಯನ ಪ್ರೊಫೆಸರ್ ಸೀತಾರಾಮ್ ಶೆಟ್ಟಿ ನೆನಪಿನ ಭಾರಿ ಅಗತ್ಯ ಉಂಟು. ಕರ್ನೂರು ಮೋಹನ್ ರಾಯ್ ಮೇರೆ ರಕ್ತಗತವಾದ ವೈದಿನ ಆರ್ನ ಯಕ್ಷಕಲೆ ಇನಿ ಯಕ್ಷಗಾನದ ಮಲ್ಲ ಪುದರ್ ಪಂಡ ಕರ್ನೂರು ಕೊರಗಪ್ಪರೈ ಇನಿ ಆರು ಕೀರ್ತಿಶೇಷರಾದ ಮೋಹನ್ ರೈನ ಒಂಜಿ ಆರ್ನ ಕಾರ್ಯಕ್ರಮ ಮಲ್ಪುನ ಪೊರ್ಲು ಎಡ್ಡೆ ಕಾರ್ಯಕ್ರಮನ ಆಯೋಜನೆ ಮಲ್ಪುನ ಸಿಸ್ಟಮ್ ಅಂಚಾದ ಆರು ಇನಿ ಜೀವಂತ ಆದುಲ್ಲೇರು ಇನಿ ಪೊಲ್ಯ ದೇಜು ಶೆಟ್ರ್ ಪಂಡ ಆರು
ಒಂದು ದೇವೇಂದ್ರನ ದೇವಲೋಕದ ಗಣಸಭೆ ಸುಮನಸರು ಮಾತೆಲ್ಲ ಕೇಳುಡು ಸುಮನಸರೆಂದು ಪನ್ನಗ ಎಡ್ಡ ಮನಸ್ಸುಗಳು ಪಂಪಿನ ಅರ್ಥ ಉಂಡು ಸಮಸ್ತ ಲೋಕದ ಯೋಗಕ್ಷೇಮವನ್ನು ಬಯಸುವವರು ನಮ ಆಯನೇದವರ ಪ್ರಪಂಚ ನಮನ ದೇವತೆರೆಂದು ಕೊಂಡಾಡುವರು ನಮನ ಜನ್ಮಗೂ ಕಾರಣರಾಯನ ಆದಿತ್ಯ ಅಪ್ಪನ ಆಶೀರ್ವಾದದ ಜಗನ್ಮಾತೆಯ ಅನುಗ್ರಹದ ತ್ರಿಮೂರ್ತಿ ನಗರ ದಯದ ನಮ್ಮ ಸ್ವರ್ಗಲೋಕಡು ಸುಖ ಸಂಪತ್ತಿನ ಇತ್ತರದ ನೂದು ಅಶ್ವಮೇಧದ ಪುಣ್ಯದ ಫಲ ಈ ರೀತಿಯ ಸುಖ ಸಂಪತ್ತು ನಮಗೆ ತೆಗೆದನಲ್ಲ ಅನುಗ್ರಹ ಕೊಡುವ ತೆಗೆದನೇನೆ ಕಾಪಾಡನೇ ಮಲ್ಲ ಕೆಲಸ ನಮ್ಮ ಬೆರಿಯಪ್ಪ ದಿತಿದೇವಿನ ಜೋಕುಲು ದೇಹ ಬಲ ಹೊರ ಬಲಟು ಬಲಾಢ್ಯರು
कर्मजत गुणगा कुनु दादा अक्षरीय जनवाणीलो पूरा बिद्धगुल्लेದು ನೆಲದ ಮಣ್ಣನೆ ಬದಲಾತದೆ ಮಾತೆಲ್ಲ ಕಣ್ಣು ನೀರು ಜತ್ತು ನರವಣ್ಣೆ ಕಿರಂಡೆ ಕಿರಸ್ತಿಕಿನ ತಿರುಗುಲ್ಲೇದು ನರವಣ್ಣೆ ಎನುಮಲ ಬಿದ್ದುಕೊಂಡು ತೋಜಂದು ಭೂಮಿ ನುಗ್ಗುದು ಮಸದಲೆ ಕಾಗದು ಪಕ್ಕಿ ಬಾಂಧವನ ಸಂಚಾರ ಇಚ್ಚಿ ಜಿಂಗಿದು ಬರಪ್ನ ತುಗೆ ತೋಡು ಬಿದುಪುರ ನುಗ್ಗುದು ಹೋದರು ಮೂಜಿ ಮುಲ ಬಂದದು ಪಚ್ಚೆ ಮಜಿದ ತೋಜಿನ ಭೂಮಿದ ನೆಲ ಗೋರು ಗೋರಾಗಲಿ ನೆಕ್ಸ್ಟ್ ಮಾತ ಕಾರಣ ದೈವಾನುಗ್ರಹ ದಾಂತೆ ಬಂದೆ ಸುಲಭದೇ ತಿಳಿದು ಬರ್ತೇನೆ ಅಂಚಾದೆ ವರ್ಷ ಬರ್ಕೋಜಿ ವರ್ಷ ಮಂತ್ರಿಯಡ ಭೂಮಿ ಪದ ಹೆಚ್ಚ ಕೊಡ್ತೀನಿ ಮುಟ್ಟಲಿಗೆ ಸಾಧ್ಯವಾದ ಈ ನಾಯಕ ಮಾತ ಅವನ ತಿರೋದು ಲಕ್ಕುಮಿಲ್ಲ ಕೂದು ಎನ್ನ ಕನ್ನಡ ನೀರು ಚಪ್ಪುಡು ಮನಸ್ಸಿನ ಸಂಗಡವನ್ನು ತಲೆ ಒಂದು ಕೈಕಾಲು ನಡ್ಕೊಂಡು ನೆನಪುಲೆ ಈಗಲ್ಲ ಈ ಕಷ್ಟವು ಕನ್ನಡದ ಎರಡು ಒಂದಲ್ಲ ಜೈ
ಪ್ರಶಾಂತವಾದ ವಾತಾವರಣ, ತಪಸ್ಸಿಗೆ ಯೋಗ್ಯವಾದ ಸ್ಥಳ. ಬಯಟೆ ಬಾಲಕರಂಚಿನ ಸುದತ್ತೆ ಮೈಸುತ್ತ ಮತ್ತೊಂದು ಬ್ರಹ್ಮದೇವರ ಸುಗಿಪ್ಪು ನಿನ್ನ ಕಠೋರ ಸಮಸ್ಯೆ ಯಾವ ಒಲಿದು ಬೈದೆ ನಿಂಗೆ ಬೋಡಾರಂಚಿನ ಹೊರಡಿಕೆಯಲ್ಲ ಬ್ರಹ್ಮದೇವ ಕಣ್ಣು ಮುಲಾವುತುನಗ ಅಕ್ಕ ಶಾರದನೊಟ್ಟಿಗೆ ಎನ್ನೆರಡು ಪ್ರತ್ಯಕ್ಷ ಎನ್ನೊಂದಿ ಬಯಕೆಂದು ನಡಬಾದುತ್ತದೆ ದೇವ. ಶಿರನಿಗಾಗಿ ಗಂಟೆದು ಕಮಲದ ಕಾಡುತ್ತ ಚಂದಯ ಕಲಮುಗಿದು ಬದಗೆರೆಗೆ ನಪ್ಪು ಜಲ
आत्मरूपेण संस्थिता नमस्तस्यै 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 नमो ಸ್ಪಷ್ಟವಾದ ಉದಾಹರಣೆಯ ಒಂದು ಕಾಲದ ಶುಂಭಾಸುರನ ಮಂತ್ರಿಯಾಗಿದ್ದರೆ ದೇವಿಯ ಯುದ್ಧದ ಸಂದರ್ಭಗಳು ಬೆನ್ನರಸು ಶುಂಭರಸುಲು ರಣರಂಗಡು ಸೈತಿನ ಪುತ್ತುಡು ಅಲ್ಪಾರ್ಥ ತಪ್ಪಾಯ ತಪ್ಪಾದ ಮತ್ತೊಂದು ಬರ್ತದೆ ಏಕಾದ್ರಿಪುರ ಎಕ್ಕಾರ ಬಂದ್ರ ಜಾಗಿಡು ನೆಲೆಯಾದ ಮುಲ್ಪದಕ್ಕಿನ ಮಾತ ಒಟ್ಟು ಸೇರವಂಡೆ ಬೆನ್ನಕ್ಕಿನ ಮಾತ ಒಟ್ಟು ಸೇರಾದ ಮಾಮಲ್ಲ ಇದು ಆಸೆನು ನೀವಂಡೆ ಮೂಜಿ ಲೋಕದ ಅರಸವಾಡು ಮಾಡ್ಬಿಡವು ಐಕ್ಯವಾಡೋದು ಬ್ರಹ್ಮದೇವರ ವರದಿ ಪಡೆದು ಮೂಜಿ ರಟ್ಟಿ ಕಾಲದ ಹತ್ತಕ್ಕೆ ನಾಲ್ಕು ಕಾಲದ ಜೀವಿಗಳ ಮರಣ ಬರಂದಿಲ್ಲಂತ ವರದಿ ಪಡೆಯ ಕಠಿಣವಾದ ಎನ್ನ ತಪಸ್ಸಿಗೆ ಬ್ರಹ್ಮದೇವರು ಮೆಚ್ಚಿದೆ ಎಂತ ಆಶೀರ್ವಾದವಂತೆ ಆ ಹೊರತುಗು ಬ್ರಹ್ಮನ ರಾಣಿ ಶಾರದೆ ಕೆಬಿಟು ಮತ್ತು ಕಂಡಿನ ಗಾಯತ್ರಿ ಮಂತ್ರ ಅಮರತ್ವನು ಪಡೆಯಲು ಸಾಧ್ಯವುಂಟು ಜೀವನದ ಮಲ್ಲ ಸಾಧನೆ ಮಲ್ಪಲಿ ಬಂದರು ಎನ್ನ ಕೆಬಿಟು ಬಂದರು ಅಂಚಾದ ದಿನಕ್ಕೆ ಮೂಜಿ ಶಕ್ತಿ ಯಾರು ಗಾಯತ್ರಿ ಮಂತ್ರ ಜಪ ಮಂತಂದ್ರಲ್ಲ ಇದಿಲ್ಲ ಅಂಚನೆ ಕಾಣ ಲೆಕ್ಕದ ಎನ್ನ ಪೂರ ಕ್ರಮಗಳೇನ ತೀರ್ಸಂದು ಯಾನು ನೇರವಾದ ಎನ್ನ ಪೂಜಾ ಮಂದಿರಕ್ಕೆ ಹೋಗ್ಬೆ Thank you.
ಅಲ್ಲಾಸರೆ ಆಯ್ ಮಾಡಿದ ಪಾಪ ಆ ಆದಿವಾದನ ಕೈಕೊಂಡು ಆಯ್ ಪ್ರಬಲವಾಯಿನ ಆ ಗಾಯತ್ರಿ ಮಂತ್ರಗಳು ಒಂದೊಂದಲ್ಲಗೆ ಆದಿಮಾಯ ಅಲಬಂಡರು ಈ ಬೋದು ಆ ನಿಂಜಾಗ ಆ ಗಾಯತ್ರಿ ಮಂತ್ರಗಳು ತರ್ಪಾಲ ಆದಿಯಾನ ಅದಮರ್ಪಯ ಬಂಡರು ಅಂಚನೆ ಯಾನ್ ಮೂಲು ಮತ್ತು ಮುಂದೆ ನಾವು ಸಿದ್ಧವಾದ ಆರಾಧನೆ ನಾನು ಕೊಡೋದು ಒಂದು ಶಂಕರ ಹಲವರನ್ನು ಇಟ್ಟಿರೋದು ದುಡ್ಡು ಹೋಗ್ಬೇಕು ಹಿಂದೆ ದೈತ್ಯ ಈ ನೂರು ಒಂದು ಕೇಂದ್ರ ಬರಲಿದೆ ಅಂತಿನ ಈ ಕುಡಿಡುವುದಂತೂ ಆ ಪಿಲಿತ ಚರ್ಮನ ಮಾಡಿದ ಪದ್ಮಾಸನೋಡು ಬಿದ್ದದು ಜಮನೊಂದೊಂದರಲ್ಲಿ ಗಾಯತ್ರಿ ಒಂದರಲ್ಲಿ ದೈತ್ಯನು ಚೂರಗ ಆಯ ಒಡಗುಡ ಪೋತೆ ಎಂದು ಪಡೆದಿದ್ದೀನಿ ನಿಮ್ಮನ್ನು ಅಪ್ಪಗೆ ಕೊಟ್ಟಿನ ಪಾತ್ರದ ಪ್ರಕಾರ ಇದನ್ನ ಕಂಡು ಬಿಡ್ಬೋದು ಕೆಲಸ ಎನ್ನ ಆ ಈ ಲೋಕದ ಉದ್ಧಾರ ಪಟ್ಟ ಈ ಕೆಲಸ ಅವಳಾತುಡು ರೂಪ ಸುರುಟು ಊದಿ ಎತ್ತು ఆయన ఉదరుకుంటున్నప్ప అరుణాసుర 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 ನಿಮಗೆ ದಾಲ ನಾಟುಜಿ ನಿಮಗೆ ಹೀರೋ ಪಡಿಗೆ ನಿಮಗೆ ಮಿತ್ತಲ್ಲ ಪಡೆದಿರಾಯಿ ಇನ್ನಾಗ ಏತು ಬರಲ್ಲ ಕನ್ಯಾಪುಡು ಆ ಅಮೃತ ತತ್ವವನ್ನು ಪಡೆದಿರಾಯಿ ನಿಕ್ಕು ಏಪ ನಿಕ್ಕು ಸಾವು ಪಂಪಿನ ಇಚ್ಚಿ ಅಪ್ಪನಾಗ ಆ ಅಮೃತ ತತ್ವ ನಿಕ್ಕು ನಾಯಕ ಬೋಡು ಈ ಸಿಕ್ಕಿನ ಪಡೆಯಿನಾಯಿ ಅಂಚಪ್ಪನಾಗ ಈ ಗಾಯತ್ರಿ ಮಂತ್ರದ ನಿಕ್ಕೆ ಅಗತ್ಯ ಇಚ್ಚಿ ಆ ಮಂತ್ರಾನಿಕ ಅಗತ್ಯ ಇಚ್ಚಿ ಒಂಜಿ ಕಲ್ಲದು ಬೇರೆ ಮೈತಿಲ್ಲ ಅದಕ್ಕೆ ರುಚಿ ಗೊತ್ತಾಪಣ ನೀವೇ ಗೊತ್ತಾಪಣ ಓಹೋ ಅಂಚನೆ ಈ ನಿನ್ನ ವಿಷಯದೊಳಗ ಮಂಡಲ ಇಚ್ಛ ಬಂದುಂಟು ಇಚ್ಛಪ್ಪನಾಗ ಒಂದ ಅಪ್ಪನ ವಿದಾಯ ಮಾಡುದು ಕೆಲಸದಲ್ಲಿ ನೀನಂತ ಇಚ್ಚಿನ ನಿನ್ನ ಇನ್ನೊಂದು ಅಮೃತತ್ವ ಇಚ್ಚಿನ ಕೂಡ ಹೊಡೆದು ಈ ಬ್ರಹ್ಮ ಈ ಗಾಯತ್ರಿ ಜಪ ಅಂತಂದ್ರಲ್ಲ ಓಹೋ ಅಂಚ ಸ್ವಾಮಿ ಒಂದು ವಿಷಯ ಉಂಟು ಪ್ರಚಂಡ ಪರಾಕ್ರಮಿ ಸಕಲೈಶ್ವರ ಸಂಪನ್ನೆ ಅರುಣಾಸುರನ ಧರ್ಮಪತ್ನಿ ಹಾನಿ ಇದು ಪೂರ ಸೌಕರ್ಯ ಚಿಂತೆಗೆ ಜಾಗ ನೀಚಿ ಅಂಡ ಕೆಲವೊಂಚು ದಿನೊಡ್ದಿಂಚಿ ದಾದನ ಒಂಚು ಕುಲತಲೇ ಬೋಡಿಗೆ ಇದು ಕೂಡ ದುಮ್ಮಾನಲ ಹೊಂದುಂಡು ಐ ಕಸ ಎನ್ನ ಪ್ರಾಣ ಸಖಿ ಆಯ್ನ ಮಾಲಿನಿಗೆ ಬರ್ರೆ ಜನಕಡ ಪುಡ್ತೆ ಅಲ್ಲಿ ಒಂದು ಪಾತಣ್ಣ
ವೆಂಕಟು ಲಕ್ಷ್ಮೀದೇವಿ ರಮೆ ನಾರಾಯಣ ದೇವಿ ಮೋಕೆ ಬಂದದ್ದು ಮಧ್ಯಾಹ್ನ ನನ್ನ ಬುಡೇನೆ ಈಗಲೇ ದಿವಂತೆಗೆ ಶಾದಿ ಪಡಗ ಆಳು ಆಯ್ತು ಮತ್ತು ಇಡೇಸ್ತಾರೆ ಮಾಡ್ಕೊಂಡು ವಚನವನ್ನು ಕೈಲಾಸದ ಉಮೇದಿಪ್ಪ ಶಂಕರ ಪೊನ್ನನ ಬಿತ್ತು ಮರಲಾದು ತನ್ನ ಅರ್ಧ ದೇಹನೆ ಕೊಡ್ತೇನೆ ಶಾದಿ ಪಡಗ ಆಲಾಯ್ತು ಗುರುತು ಇಡೇ ಬರಲು ಸಾಧ್ಯನೇ ವಚನದವರು ಸತ್ಯಲೋಕದ ವಾಣಿಯಾದಿಪ್ಪಣ್ಣ ವಾಣಿಯ ಅಲ್ಲ ವೀಡಿಯೋ ಒಂದು ಅವ ನಮ್ಮತ್ತರಡು ವರ್ಣಗಳು ರಬ್ಬೆ ನನ್ನ ಮಗನಿಂದ ಮಾಡ್ತಿದ್ದು ಮದುವಾಗಿನ ಆಕೆ ಉಂಟು ವಿಡಿಯೋ ಕಡಬಿಡ್ತೇನೆ ಅಣ್ಣ ಅವನು ಏನಾದಿಪ್ಪಣ್ಣ ರಾಜ್ಯ ಕಾರ್ಯ ಸಾವಿರ ಮಣ್ಣೆಡೆ ರಾಜಕೀಯ ಹಂಚುಂಡು ಇಟ್ಟರು ಎಲ್ಲ ಒತ್ತು ಓಲುಪ್ಪು ಅಂತ ನಮಗೆ ಗೊತ್ತಿಲ್ಲ ಆತ ಕೆಲಸ ಉಂಟೆ ರಾಜಕಾರ್ಯಕ್ಕೆ ಬಿಡಾಡಿ ಹಲೋ ಹಲೋ ಮಹತ್ವದ ರಾಜಕಾರ್ಯಗೂ ಯಾನೆಲ್ಲ ಮಾಡಿದವರು ಬರಲಿ ಜನರಿಗೆ ಕೈಪಟ್ಟು ನಿನ್ನ ಹೊಡೆದಿಯಾದು ನಿನ್ನ ಅರ್ಧಾಗಿಯಾದು ಇಂದಿನ ದೈತ್ಯ ವಂಶದ ಮಹಾರಾಣಿಯಾದು ಎನ್ನೊಟ್ಟಿಗೆ ಬರಡು ನಿಂಗೆ ಕೆಟ್ಟ ಸ್ಥಾನ ಕೊಟ್ಟು ಇದು ಎನ್ನ ಕೋರಿಕೆ
ತಾನೇ ಮಹಾರಾಜರು ಬಯಸಿನ ಪೊರ್ಲು ಬಂದು ಸಮಾಧಾನ ಬರ್ತಿನ ಇಟ್ಕೊಂಡ ಆಯ್ತು ಕತ್ತಿ ಬಿರು ಮಗ ಬಂದು ಬಂದನ ಎಡ್ಡೆಳ ಬಂದ್ಬ ಪೊರ್ಲು ಇಕೊಂಡು ಬರ್ತದ ಎಂಕಲ್ಲ ಮಹಾರಾಜನ ಮದ್ಮೆ ಅದು ಶುಭ ಶಾಂತಿ ನಿನ್ನ ಜೀವನಕ್ಕೆ ಪೋನ ಅತ್ತ ನಿನ್ನ ಚಟ್ಟ ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.